ಶಾಲೆಗೆ ಹೋಗಬೇಕನ್ನುವಂಥ ತಯಾರಿಯಲ್ಲಿ ಇದ್ದ ಮಕ್ಕಳಿಗೆ ಖುಷಿಯಾದರೆ ಆ ಮಕ್ಕಳನ್ನು ತಯಾರು ಮಾಡುವಂಥ ಪೋಷಕರಿಗೆ ಒಂದಿಷ್ಟು ವಿಪರ್ಯಾಸ, ಒಂದಿಷ್ಟು ಬೇಸರ ಕೂಡ ಆಗಿರ್ತದೆ. ಹಾಗೆ ಇದರ ಬಗ್ಗೆ ಮೊದಲು ವಿಶ್ಲೇಷಣೆ ನೋಡಿ ಕೊಡ್ತೀನಿ. ಎಸ್, ಮಕ್ಕಳ ಖುಷಿ ಬೇರೆ, ಹಿರಿಯರ ಖುಷಿ ಬೇರೆ. ಮಕ್ಕಳು ಮಕ್ಕಳೇ, ಅವರ ಒಂದು ರೀತಿ ಖುಷಿಯಲ್ಲಿ ಇರುವಂಥವ್ರು. ಈಗ ಮೊದಲೆಲ್ಲ ಮಕ್ಕಳು ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಗುಡ್ ನೈಟ್ ಅಂತ ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರು. ಈಗ ಮಕ್ಕಳು ರಾತ್ರಿ ಮಲಗಬೇಕಾದ್ರೆ ನಾಳೆ ರಜೆ ಉಂಟಾ ಅಂತ ಹೇಳಿ ಮಲಗೋದು, ಬೆಳಿಗ್ಗೆ ಎದ್ದ ಮೇಲೆ ಇವತ್ತು ರಜೆ ಉಂಟಾ ಅಂತ ಹೇಳುವಂಥದ್ದು. ಈ ಬಗ್ಗೆ ಹಿಂದೆನೂ ಬಹಳಷ್ಟು ಚರ್ಚೆಗಳಾಗಿದೆ. ಯಾಕಂದ್ರೆ ಮಳೆ ಬಂದಾಗ ಕೊಡೋದು ಮಕ್ಕಳಿಗಾಗಿ ರಜೆ, ಮಕ್ಕಳಿಗೆ ರಜೆ ಕೊಡ್ತಾರೆ. ನಾವು ಪ್ರಾರಂಭದಲ್ಲಿ ಹೇಳಿದ್ರಿ ಮಕ್ಕಳ ರಕ್ಷಣೆ ಬಹಳ ಮುಖ್ಯವೆನ್ನುವಂಥದ್ದು. ಯಾವ ಬಗ್ಗೆ ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಳ್ತಾ ಇದೆ. ಯಾಕಂದ್ರೆ ಅಲ್ಲಲ್ಲಿ ಭೂಕುಸಿತ ಆಗುವಂತಹದ್ದು, ಮರ ಬೀಳುವಂತಹದ್ದು, ಕೃತಕವಾಗಿ ನೆರೆ ಬರುವಂತಹದ್ದು, ಇದೆಲ್ಲ ಸಾಮಾನ್ಯವಾಗಿ ಇರುವ ಸಂದರ್ಭದಲ್ಲಿ ರಜೆ ಕೊಡ್ತಾರೆ. ಆದ ಕಾರಣ ಜಿಲ್ಲಾಡಳಿತ ಅದರ ಒಂದು ಜವಾಬ್ದಾರಿಯನ್ನು ಅದು ನೋಡಿಕೊಳ್ತದೆ, ಮುತುವರ್ಜಿಯನ್ನು ವಹಿಸ್ತದೆ. ಹಾಗೆ ಇನ್ನೊಂದು ಟೆನ್ಷನ್ ಪ್ರಾರಂಭವಾಗುವುದು ಪೋಷಕರಿಗೆ. ನಮ್ಮ ಮಕ್ಕಳ ಸಿಲೆಬಸ್ ಇದೆ, ಮುಗಿಯುವುದಿಲ್ಲ, ಪೋರ್ಷನ್ ಮುಗಿಯುವುದಿಲ್ಲ, ಒಂದು ವರ್ಷದ ಕೊನೆಯವರೆಗೆ ಅದನ್ನು ಹೇಗೆ ಹೊಂದಾಣಿಕೆ ಮಾಡುವಂಥದ್ದು ಅಂತ ಪೋಷಕರಿಗೆ ಒಂದು ಟೆನ್ಷನ್ ಇದ್ದರೆ, ಇನ್ನೊಂದು ಒತ್ತಡ ಇರುವಂಥದ್ದು ಶಿಕ್ಷಕರಿಗೆ. ಇದನ್ನು ನಾವು ಹೇಗೆ ಮುಗಿಸುವಂಥದ್ದು? ಯಾಕಂದರೆ ನಿಮ್ಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆಯನ್ನು ಹೊಸತಲ್ಲ, ಪ್ರತಿ ವರ್ಷವೂ ಮಳೆ ಬರುವಂಥದ್ದು. ನಮ್ಮ ಬಾಲ್ಯದಲ್ಲೂ ಮಳೆ ಬರ್ತಾ ಇತ್ತು, ಈಗಲೂ ಅದೇ ರೀತಿ ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಮಳೆ ಕಡಿಮೆ, ಮೊದಲಿನಷ್ಟು ಮಳೆ ಇಲ್ಲ. ಆದರೆ ಹಿಂದೆ ಈ ಗುಡ್ಡ ಕುಸಿತ, ಮರ ಬೀಳುವಂಥದ್ದೆಲ್ಲ ಇರಲಿಲ್ಲ. ಆದರೆ ಇತ್ತೀಚೆಗೆ ಕೃತಕ ನೆರೆ, ಗುಡ್ಡ ಕುಸಿತ, ಮರ ಬೀಳುವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ಹೋಗಿದೆ. ಅದು ಮಾನವ ನಿರ್ಮಿತ ತಪ್ಪುಗಳು, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಿರುವಾಗ ಜಿಲ್ಲಾಡಳಿತ ಸಹಜವಾಗಿ ರಜೆಯನ್ನು ಕೊಡ್ತದೆ. ಮಕ್ಕಳು ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳ ಎಂಜಾಯ್ಮೆಂಟಿಗೆ ನಾವು ಏನು ಮಾಡುವಾಗಿಲ್ಲ. ಈಗ ನಮಗೆ ಪ್ರಶ್ನೆ ಹುಟ್ಟುವುದು ಏನು ಅಂದರೆ ಜಿಲ್ಲಾಡಳಿತ ಕೊಡುವಂಥ ರಜೆಯ ಬಗ್ಗೆ ನಾವೇನು ಹೇಳುವ ಹಾಗಿಲ್ಲ. ಯಾಕಂದರೆ ಅವರು ಎಲ್ಲವನ್ನು ಅಧ್ಯಯನ ಮಾಡಿ ಕೊಡುವಂಥದ್ದು. ಪೋಷಕರ ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಒಂದು. ಎರಡನೆಯದಾಗಿ ಶಿಕ್ಷಕರು ಅದನ್ನು ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ ಎನ್ನುವುದು ಇನ್ನೊಂದು. ಪೋಷಕರ ಜವಾಬ್ದಾರಿಗಳು ಮತ್ತು ಶಿಕ್ಷಕರ ಜವಾಬ್ದಾರಿಗಳು, ಅದರ ಜೊತೆಗೆ ಅವರಿಬ್ಬರು ಸೇರಿ ಮಕ್ಕಳನ್ನು ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು, ಒಂದು ವರ್ಷದ ಏನಿದೆ ಅದು ಸಿಲೆಬಸ್ ಇರ್ಬೋದು, ಪಠ್ಯಗಳಿರ್ಬೋದು, ಅದನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ವರ್ಷದ ಕೊನೆಗೆ, ನಿಮ್ಗೆ ಗೊತ್ತಿದೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಎರಡು ಯಾವಾಗಲೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರಿದೆ. ಹೀಗಿರುವಾಗ ರ್ಯಾಂಕ್ ಬರುವಂಥದ್ದು ಅದೆಲ್ಲ ಬೇರೆ ವಿಚಾರ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಜಿಲ್ಲೆ ಈ ರಜೆಯ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಎನ್ನುವಂಥದ್ದು ಮುಖ್ಯ. ಈ ನಿಟ್ಟಿನಲ್ಲಿ ಇಬ್ಬರು ಪೋಷಕರು ಬಂದಿದ್ದಾರೆ, ಅವ್ರ ಜೊತೆನೂ ಮಾತುಕತೆ ಮಾಡಿ. ಓಕೆ, ಎಸ್ ಜ್ಯೋತಿ ಶೆಟ್ಟಿ ಮೇಡಮ್, ಈಗ ನಿಮ್ಮ ಅನಿಸಿಕೆಯಲ್ಲಿ ನಿಮ್ಮೊಂದು ಅಭಿಪ್ರಾಯ. ಈಗ ಇವಾಗ ಕೂಡ ರಜೆ ಕೊಡ್ತಾ ಇದ್ದಾರೆ, ಆದರೆ ಹಿಂದ್ಗಡೆ ಇದರ ಒಂದು ಸ್ವಲ್ಪ ನೀವು ಕಲಿಯುವಂಥ ಸಮಯದಲ್ಲಿ ನಾವು ಕಂಪೇರ್ ಮಾಡಿದ್ವಿ ಅಂತ ಹೇಳಿದರೆ, ಆ ಸಮಯದಲ್ಲಿ ರಜೆ ಕೊಟ್ಟಿರುವಂಥದ್ದು ಏನಾದರೂ ನಿಮಗೆ ನೆನಪಿದೆಯಾ? ಅಥವಾ ಆ ಸಮಯದಲ್ಲಿ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು, ಜೋರು ಮಳೆ ಬಂತು ಅಂತ ಆದಾಗ ಪರಿಸ್ಥಿತಿಯನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ನನ್ನ ಪರ್ಸನಲಿ ನನ್ನ ಅಭಿಪ್ರಾಯ ಹೇಳುವುದಾದ್ರೆ, ನಾನಿರುವ ಊರಲ್ಲಿ ರಸ್ತೆಯ ವ್ಯವಸ್ಥೆಯೇ ಇರಲಿಲ್ಲ. 1-1.5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕಿತ್ತು. 2-3 ಕೆಜಿದ್ದು ಬ್ಯಾಗ್, ಅದರೊಟ್ಟಿಗೆ ಒಂದು ಕೊಡೆ. ಮೊದಲಿನ ಕೊಡೆಗಳೆಲ್ಲ ಈಗಿನ ಹಾಗೆ 5 ಫೋಲ್ಡ್ 3 ಫೋಲ್ಡ್ ಎಲ್ಲ ಇಲ್ಲ, ಉದ್ದದ್ದೊಂದು ಕೊಡೆ ಇರ್ತಿತ್ತು. ಅದನ್ನ ಕೆಲವು ಸರ್ತಿ ಮಡಿಸ್ಲಿಕ್ಕೂ ಸಹ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿಯೂ ಸಹ ರಜೆ ಇರ್ಲಿಲ್ಲ. ನಾವೇ ಬೇಕಂತ ಹೇಳಿ ರಜೆ ಬೇಕು ಹೇಳಿ ಎಲ್ಲ ಬಿದ್ದು ಎದ್ದು ಹೋಗಿದ್ದೆಲ್ಲ ಉಂಟು. ಬಿಟ್ರೆ ಸರ್ಕಾರದ ವತಿಯಿಂದ ರಜೆ ಇರ್ಲಿಲ್ಲ. ಹಾಗೆ ನಾವು ಹೋಗ್ತಿದ್ದದ್ದು 1-1.5 ಕಿಲೋಮೀಟರ್ ನಡ್ಕೊಂಡು, ಹಾಗೆಲ್ಲ ಹೋಗ್ತಿದ್ದ ದಿನಗಳು ಉಂಟು. ಓಕೆ, ಜ್ಯೋತಿ ರವಿ ಮೇಡಮ್, ನಿಮ್ಮ ಅನಿಸಿಕೆ ಹೇಳಿ. ನೀವು ಶಾಲೆಯಲ್ಲಿ ಕಲಿತಾ ಇದ್ದಾಗ ಆವಾಗಿನ ದಿನಗಳಲ್ಲಿ ರಜೆ ಕೊಟ್ಟದ್ದು ಅಂತಹ ಒಂದು ಅನಿಸಿಕೆ ಏನಾದರೂ ಇದೆಯಾ? ಇವಾಗ ನೋಡಿ, ಒಂದು ಸ್ವಲ್ಪ 1-2-3 ಮಳೆ ಕೊಡಬಾರ್ದು ಅಂತಲ್ಲ, ಕೊಡಬೇಕು. ಇವಾಗ ಮಳೆ ಬಂದ ಕೂಡ ರಜೆ ಕೊಡ್ತಾರೆ. ನೀವು ಕಲಿತಾ ಇದ್ದಾಗ ಆ ಥರ ಏನಾದರೂ ಅನುಭವಗಳೇನಾದರೂ ನೆನಪಿದೆಯಾ ಅನ್ನುವಂಥದ್ದು ಮೊದಲಿಗೆ? ಮಳೆ ಬಂತಂದ್ರೆ ನಮ್ಗೆ ಖುಷಿ. ಏಕೆ ಗೊತ್ತಾ, ಬೇಸಿಗೆ ರಜೆಯಿಂದ ತತ್ತರಿಸಿ ಹೋಗ್ತಾ ಇದ್ವಿ. ಆಗ ತಾನೇ ಜೂನ್ ನಲ್ಲಿ ಮಳೆ ಸ್ಟಾರ್ಟ್ ಆಗ್ತಿತ್ತು. ಆಗ ನಮ್ಗೆ ಮಳೆ ಬಂತಲ್ಲ ಅನ್ನುವ ಒಂದು ಖುಷಿ. ಆ ಮಳೆಯನ್ನು ನಾವು ಹೇಗೆ ಆನಂದಿಸ್ತಾ ಇದ್ವಿ ಅಂದ್ರೆ, ಶಾಲೆಗೆ ಹೋಗುವಾಗ ಸಹ ಕೊಡೆ ಇದ್ರೂ ಸಹ ಒಮ್ಮೊಮ್ಮೆ ಕೊಡೆಯನ್ನು ಬಿಟ್ಟು ನೆನೆಸ್ಕೊಂಡು ಹೋಗಿದ್ದು ಅನುಭವ ಉಂಟು. ಹೀಗಿರುವಾಗ ಈಗಿನ ಮಕ್ಕಳಿಗೆ ಆತಂಕ. ಯಾಕೆ ಅಂದರೆ ಮಳೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತಂದರೆ, ಮಕ್ಕಳಿಗೆ ಅನುಭವಿಸಲಿಕ್ಕೆ ಸಮಯ ಇಲ್ಲ. ಮಕ್ಕಳು ಮೊದಲಿನ ಹಾಗೆ ವ್ಯವಸ್ಥೆ ನಾವು ಹೇಗೆ ಅಂದರೆ, ನನ್ನ ಅನುಭವ ಹೇಳುವುದಂದರೆ, ಹೊಳೆ ಹಳ್ಳ ಕಾಲುವೆ ಎಲ್ಲ ತುಂಬಿ ಹರಿತಾ ಇತ್ತು. ಕಾಲುವೆಯನ್ನು ದಾಟಿಕೊಂಡು ಅನುಭವಿಸಿಕೊಂಡು ಹೋಗುವುದು ಸಹ ನಮಗೆ ಅಷ್ಟು ಖುಷಿ ಇತ್ತು ಶಾಲೆಗೆ ಹೋಗುವಾಗ. ಆದರೆ ಈಗಿನ ಪರಿಸ್ಥಿತಿ
ಸ್ವಲ್ಪ ವಿಭಿನ್ನ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಆತಂಕ. ಹೌದು, ಅವಾಗೆಲ್ಲ ನಾವು ಪೇಪರ್ನಲ್ಲಿ ಬೋಟ್ ಮಾಡಿ ಕರೆಕ್ಟ್ ಕರೆಕ್ಟ್. ಈಗ ನಾನು ಇವಾಗ next ನಿಜವಾದ ಅದನ್ನೇ ಬೋಟೆ ಬಂದ ಸತ್ಯ ಸರ್, ನಾನು ನೆಕ್ಸ್ಟ್ ಅದೇ ಹೇಳೋಳಿದ್ದೆ. ಪೇಪರಿನ ಬೋಟ್ ಅದು ಸಹ ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದಂಥದ್ದು. ಬೋಟ್ ಅನ್ನು ಮಾಡಿಕೊಂಡು ಈಗ ನೀರು ಹೋಗುವಾಗ ಅದನ್ನು ಬಿಟ್ಕೊಂಡು ನನ್ನ ಬೋಟ್ ಫಸ್ಟ್ ಹೋಗುತ್ತೆ, ನಿನ್ನ ಬೋಟ್ ಫಸ್ಟ್ ಹೋಗುತ್ತೆ ಅಂತ ಕಾಂಪಿಟೇಷನ್ ಮಾಡಿಕೊಂಡು, ಹಾಗೆ ಅಂದ್ರೆ ನಾವು ಒಂಥರ ಖುಷಿಯಿಂದ ಅನುಭವಿಸಿ ಹೋಗ್ತಾ ಇದ್ದೇವೆ. ಹೌದು, ಎಸ್, ಥ್ಯಾಂಕ್ ಯು. ಪ್ರಕಾಶ್, ಶಾಲೆಯಲ್ಲಿ ಮೊದಲು ಹೇಗಿತ್ತು ಅಂದ್ರೆ, ಇವರು ಇಬ್ರು ಜ್ಯೋತಿ ಅವರು ಮೇಡಮ್ ಅವರಿಬ್ರು ಹೇಳಿದಾಗೆ, ಮೊದಲೆಲ್ಲ ಶಾಲೆ ನಾವಿದ್ದಾಗ ಏನು ಅಂದ್ರೆ ಈ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಮತ್ತೆ ಶಾಲೆ ವಿಚಾರಕ್ಕೆ ಬಂದಾಗ ಮುಖ್ಯೋಪಾಧ್ಯಾಯರೇ ರಜೆ ಕೊಡ್ತಾ ಇದ್ದರು. ಮುಖ್ಯೋಪಾಧ್ಯಾಯರು ಕ್ಲಾಸಿಗೆ ಬಂದು ಕೇಳ್ತಾ ಇದ್ರು, ಎಷ್ಟು ಮಂದಿ ಒದ್ದೆ ಆಗಿದ್ದೀರಿ ಅನ್ನುವಂಥದ್ದು. ಆಗ ಕೆಲವು ಉದ್ದದ ಕೊಡೆಯನ್ನು ಇಟ್ಕೊಂಡು ನಮಗೆಲ್ಲ ಉಜ್ಜಿಕೊಳ್ತಾ ಇದ್ದೇವೆ, ಕೆಲವರು ಹೋಗಿ ಒದ್ದೆ ಆಗಿ ನಿಲ್ತಾ ಇದ್ರು. ಎಷ್ಟು ಮಂದಿ ಒದ್ದೆ ಆಗಿದ್ದಾರೆ ಎನ್ನುವ ಲೆಕ್ಕಾಚಾರದ ಮೇಲೆ ರಜೆ ಕೊಡ್ತಾ ಇದ್ರು. ಆ ರಜೆ ಸಿಕ್ಕಿದ ಮೇಲೆ, ಅದರ ನಂತರದ್ದು ಬಹಳ ಮುಖ್ಯ ವಿಷಯ ಹೇಳುವಂಥದ್ದು, ರಜೆ ಸಿಕ್ಕಿದ ಮೇಲೆ ಮನೆಯವರಿಗೆ ಗೊತ್ತಿರೋದಿಲ್ಲ ಮಕ್ಕಳಿಗೆ ರಜೆ ಸಿಕ್ಕಿದೆ ಎನ್ನುವಂಥದ್ದು. ಈ ಸಂದರ್ಭದಲ್ಲಿ ಮಕ್ಕಳು ರಜೆ ಸಿಕ್ಕಿತ್ತು ಎನ್ನುವ ಖುಷಿಯಲ್ಲಿ ಹೊರಗೆ ಹೋದಾಗ ನದಿಯಲ್ಲಿ ಈಜಾಡ್ಲಿಕ್ಕೆ ಹೋಗುವಂತಹದ್ದು, ಅಥವಾ ಈ ಸಣ್ಣ ಸಣ್ಣ ನೀರು ಹರಿಯುವಂತ ಪ್ರದೇಶಗಳಲ್ಲಿ ಹೋಗುವಂತಹದ್ದು, ಮರದ ಕೆಳಗೆ ಹೋಗಿ ಆಟ ಆಡುವಂಥದ್ದು, ಮೀನುಗಳನ್ನು. ಹೌದೌದು, ಇದೊಂದು ಆಟಗಳು ಆಗಿದ್ರೂ ಸಹ ಬಹಳಷ್ಟು ನಷ್ಟಗಳು ಸಂಭವಿಸಿದ್ದು ಉಂಟು, ಸಾವು ಅಂತ ಸಂಭವಿಸಿದ್ದು ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ನಿಟ್ಟಿನಲ್ಲಿ ಈಗ ಏನು ರಜೆ ಕೊಡ್ತಾ ಇದ್ದಾರಲ್ಲ, ಒಂದು ದಿವಸದ ಮೊದಲೇ ಹೇಳ್ತಾ ಇದ್ದಾರೆ, ಒಂದು ದಿವಸದ ಮೊದಲು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನಾಳೆಯಿಂದ ರಜಾ ಇದೆ ಎನ್ನುವಂಥದ್ದು. ನಾಳೆ ರಜೆ ಅಂದಾಕ್ಷಣ ಮನೆಯವರಿಗೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಅದರ ಬಗ್ಗೆ ಒಂದು ಮಾಹಿತಿ ಬಂದಾಗ ಅವರು ಮಕ್ಕಳನ್ನು ಯಾವ ರೀತಿ ಸಿದ್ಧ ಮಾಡಬಹುದು ಎನ್ನುವಂಥದ್ದು ಮಾಡ್ತಾರೆ. ಅದೊಂದು ಒಳ್ಳೆ ವಿಚಾರ. ಈಗ ಓಕೆ, ಎಸ್, ಲಕ್ಷ್ಮೀನಾರಾಯಣ ಸರ್. ಎಸ್ ಶಿವಪ್ರಸಾದ್, ಕೇಳ್ತಾ ಇದೆಯಾ? ಈಗ ಕ್ಲೀನ್ ಕೇಳ್ತಾ ಇದೆ, ಮಾತಾಡಿ ಸರ್, ವಿಶ್ಲೇಷಣೆ ಹೇಳಿ ಸರ್. ಎಸ್ ಎಸ್ ಎಸ್, ನಾನು ಮೊದಲನೇದಾಗಿ ಇವತ್ತು ಇಬ್ಬರು ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಅಭಿನಂದಿಸ್ತೇನೆ. ಇವತ್ತು ಮುಖ್ಯವಾಗಿ ಅವರ ಒಂದು ಮಾತು 100% ಸತ್ಯ. ಈ 85-90ರ ದಶಕದಲ್ಲಿ ನಾವೊಂದು ಶಾಲೆಗೆ ಹೋಗ್ತಾ ಇರುವಂತದ್ದು ಮಳೆಯ ಜೊತೆ ನಮ್ಮ ಒಂದು ಅನುಭವ ಇದೆಯಲ್ಲ, ಅದು ನಿಜಕ್ಕೂ ಇವತ್ತಿಗೂ ಕೂಡ ಹಸಿರಾಗಿದೆ. ಒಂದನೇದಾಗಿ ಅವರು ಹೇಳಿದಾಗೆ ಆ ಒಂದು ದಿನಗಳಲ್ಲಿ ಸರ್ಕಾರಿ ಶಾಲೆಗಳೇ ಪ್ರಮುಖ ಆಗಿತ್ತು, ಖಾಸಗಿ ಶಾಲೆಗಳು ಬಹಳಷ್ಟು ಕಮ್ಮಿ. ನಮ್ಮ ಮನೆಯ ಬಾಗಿಲಿಗೆ ಬಂದು ಏನು ವಾಹನಗಳು, ಖಾಸಗಿ ಶಾಲೆಯ ವಾಹನಗಳು ಮನೆಯ ಬಾಗಿಲಿಗೆ ಬಂದು ಅಲ್ಲಿಂದ ಮಕ್ಕಳನ್ನು ಕರ್ಕೊಂಡು ಹೋಗೋದು ಕೂಡ ನನ್ನ ಲೆಕ್ಕದಲ್ಲಿ ಬಹಳಷ್ಟು ಲಿಮಿಟ್, ಅಂದ್ರೆ ಮಿತಿಯಲ್ಲಿತ್ತು. ಆದ್ರೆ ಇವತ್ತಿನ ಹಾಗೆ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ನಗರ ಪ್ರದೇಶ ಇರ್ಬೋದು, ಹಳ್ಳಿ ಪ್ರದೇಶ ಇರ್ಬೋದು, ಅತ್ಯಂತ ಜಾಗರೂಕವಾಗಿ ನಮ್ಮನ್ನು ಏನಾದ್ರೂ ಹಳ್ಳಿಯ ನದಿ ತೀರ ಇದ್ರೆ ನಮ್ಮ ತಂದೆ ತಾಯಿ ನಮ್ಮ ಕೈ ಹಿಡಿದು ಈ ಶಾಲೆಗೆ ಮುಟ್ಟಿಸುವಂತ ಆ ದಿನಗಳು ನಿಜಕ್ಕೂ ಅನುಭವಾತ್ಮಕ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಪ್ರಕಾಶ್ ಸರ್ ಹೇಳಿದಾಗೆ ಈ ಒಂದು 90ರ ದಶಕದಲ್ಲಿ ನಮಗೆ ಮುಖ್ಯ ಶಿಕ್ಷಕರೇ DC ಇದ್ದಾರೆ. ಆ ಒಂದು ಶಾಲೆಯ ವಟಾರದಲ್ಲಿ ಎಲ್ಲಿ ನೆರೆ ಆಗ್ತದೆ, ಎಲ್ಲಿ ಹಂಚು ತುಂಡಾಗಿ ಮಳೆ ಸೋರ್ತದೆ, ಆ ಸಂದರ್ಭದಲ್ಲಿ ಅವರು ಗಂಟೆ ಬಾರಿಸಿ ಮಕ್ಕಳೇ ಇವತ್ತು ರಜೆ, ನೀವು ಹೋಗ್ಬಹುದು ಅಂತಕ್ಕಂಥ ಆ ಶಾಲೆಗೆ ಮಾತ್ರ ಸೀಮಿತವಾಗಿ ರಜೆಯನ್ನು ಕೊಡ್ತಾ ಇದ್ರು. ಅದು ಇವತ್ತಿಗೂ ಕೂಡ ನಮ್ಗೆ ಅತ್ಯಂತ ಒಂದು ನೆನಪಿನ ಕ್ಷಣ. ಆದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಒದ್ದೆಯಾಗಿ ಬಂದಾಗ್ಲೂ ಕೂಡ ಯಾರೆಲ್ಲ ಒದ್ದೆಯಾಗಿ ಬಂದಿದ್ದೀರಿ, ಆ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಹತ್ರ ಮೇಡಮ್ ಹೇಳಿದಾಗೆ ಕೊಡೆ ಹಿಡಿಯುವಂತ ಸ್ಥಿತಿಯೂ ಇರದಂತಹ ಒಂದು ಸಂದರ್ಭಗಳು. ಆ ಒಂದು ಸಂದರ್ಭದಲ್ಲಿ ಟವೆಲ್ ಕೊಟ್ಟು ತಲೆಯನ್ನ ಒರೆಸಿ ಸ್ವಲ್ಪ ಜಾಗ್ರತೆ ಇರಿ ಅಮ್ಮ ಅಂತ ಹೇಳಿದಂತ ಅಂತ ಶಿಕ್ಷಕರಿದ್ದಾರಲ್ಲ, ಇವತ್ತಿಗೂ ಕೂಡ ನಮ್ಮ ನೆನಪಿನಲ್ಲಿ ಉಳಿತಾರೆ. ಅಂತ ಒಂದು ಕಷ್ಟದಲ್ಲಿ ನಾವು ಹೋದಂತವ್ರು. ಆದ್ರೆ ಆವತ್ತಿನ ಸಂದರ್ಭದಲ್ಲಿ BLOಗಳಿಗೆ ಅವತ್ತು ಅಧಿಕಾರ, ಅಂದ್ರೆ ಆ ಒಂದು ಸ್ಥಳೀಯವಾಗಿ ಮುಖ್ಯ ಶಿಕ್ಷಕರು ನೇರವಾಗಿ ಸರ್ ಇವತ್ತು ನಮ್ಮ ಏರಿಯಾದಲ್ಲಿ ಮಳೆ ಇದೆ, ನದಿ ಪಕ್ಕ ಇದ್ದೇವೆ ಅಥವಾ ಒಂದು ಕೆರೆ ಪಕ್ಕ ಇದ್ದೇವೆ, ನಮ್ಗೆ ಸ್ವಲ್ಪ ಮಕ್ಕಳಿಗೆ ಒಂದು ಸುರಕ್ಷತೆಗೆ ರಜೆ ಕೊಡಿ ಅಂತ ಹೇಳಿದ್ರೆ ಅರ್ಧ ನಿಮಿಷ ಆಗ್ಲಿ 2 ಗಂಟೆ ಆಗ್ಲಿ ರಜೆಯನ್ನ ಕೊಡ್ತಾ ಇದ್ದಾರೆ. ಇಂತ ಒಂದು ದಿನಗಳು ಏನಿದೆ ಆ ಶಾಲೆಗೆ ಸೀಮಿತ ಆಗಿದೆ. ಇಂತ ಒಂದು ದಿನಗಳಲ್ಲಿ ನಾವು ಲಕ್ಷ್ಮೀನಾರಾಯಣ ಸರ್ ಸಂಪರ್ಕದಲ್ಲಿ ಇರಿ, ಮತ್ತೆ ನಿಮ್ಮನ್ನ ಮಾತಾಡ್ತೇವೆ ನಾವು. ಅದಕ್ಕೂ ಮೊದಲು ಒಂದು ಕರೆ ಇದೆ. ಕರೆ ಅನ್ನೋದಕ್ಕಿಂತ ಮುಂಚೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಗೋವಿಂದಾಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಆಗಿರುವಂತಹ ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಸರ್ ತಮಗೆ ನಮಸ್ಕಾರ ಮತ್ತೆ ತಮಗೆ ಸ್ವಾಗತ. ಎಸ್ ಸರ್, ಇವಾಗ ನಾವು ಮಳೆ ಅನ್ನುವಂಥದ್ದು ಒಂದು ಖುಷಿ ಆದ್ರೆ ನಂತರ ಮಕ್ಕಳಿಗೆ ಕೊಡುವಂತ ರಜೆಯಿಂದ ಆಗುವಂತ ಒಂದು ರಾದ್ಧಾಂತ ಅಥವಾ ಸಮಸ್ಯೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸರ್, ಇಷ್ಟು ಹೊತ್ತು ನಾವೀಗ ವಿಶ್ಲೇಷಕರು ಹಾಗೂ ನಮ್ಮ ಮುಂದೆ ಇರುವಂತ ಅತಿಥಿ ಪೋಷಕರಿಂದ ಒಂದಿಷ್ಟು ಅವರ ಹಳೆಯ ಅಭಿಪ್ರಾಯವನ್ನ ಕೇಳಿದ್ದೇವೆ. ಈಗ ಸರ್ ನಿಮ್ಮ ಅನಿಸಿಕೆಯಲ್ಲಿ
ಈ ಒಂದು ಸಮಸ್ಯೆ ಅಂತ ಇದ್ರೆ ಅದಕ್ಕೆ ಯಾವ ರೀತಿಯ ಪರಿಹಾರವನ್ನ ಕಂಡುಕೊಡಬಹುದು ಎನ್ನುವಂತ ಒಂದು ಮಾತು ಸರ್ ನಿಮ್ಮಿಂದ. ಹೌದು, ಮೊದಲು ರಜೆಗಳನ್ನ ಆಯಾಯ ಶಾಲೆಗಳು ಅಥವಾ ತಾಲೂಕುಗಳಲ್ಲಿ ಕೊಡ್ತಾ ಇದ್ದದ್ದನ್ನು ನಾವು ಗಮನಿಸಬಹುದು. ಅಂದ್ರೆ ಪ್ರಾಕೃತಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯಲ್ಲಿ ಇದೆ. ಅಂದ್ರೆ ನದಿಯ ಪಕ್ಕದ ಶಾಲೆಗಳಿರ್ಬೋದು, ಬೆಟ್ಟದ ಬದಿಯ ಶಾಲೆಗಳಿರ್ಬೋದು, ಕಡಲ ಬದಿಯ ಶಾಲೆಗಳಿರ್ಬೋದು. ಈ ತರ ಪ್ರಾಕೃತಿಕವಾಗಿ ವ್ಯತ್ಯಾಸ ಇರುವ ಕಾರಣ ಇಡೀ ಜಿಲ್ಲೆಗೆ ಒಮ್ಮೆಗೆನೆ ಮೊದಲ ದಿವಸವೇ ರಜೆ ಕೊಡುವ ಬದಲಿಗೆ ಆಯಾಯ ತಾಲೂಕಿನ BO ಇರ್ತಾರೆ, ಅವರಿಗೆ ಅದರ ಅಧಿಕಾರವನ್ನ ಕೊಡಬಹುದು ಒಂದು. ಅಥವಾ ಎರಡನೇದಾಗಿ ಆಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಆ ಒಂದು ಅವಕಾಶವನ್ನ ಕೊಡುವುದಕ್ಕೆ ಸಾಧ್ಯ ಇದೆ. ಈಗ ಏನಾಗತ್ತೆ ಅಂತಂದ್ರೆ, ಈಗ ನಗರದಲ್ಲಿ ಮಳೆ ಇರೋದಿಲ್ಲ, ಆಗ ರಜೆ ಇರುತ್ತೆ. ಇನ್ನೊಮ್ಮೆ ಮಳೆ ಬರುವ ಸಂದರ್ಭದಲ್ಲಿ ರಜೆ ಇಲ್ಲದಿರುವ ಸಾಧ್ಯತೆಗಳು ಇವೆಲ್ಲವೂ ಇದೆ. ಆ ಕಾರಣಕ್ಕೆ ಮೊದಲಿಗೆನೆ ಜೂನ್ ತಿಂಗಳ ಪ್ರಾರಂಭಕ್ಕೇನೆ ಒಂದು ಸರ್ಕಾರದ ಜಿಲ್ಲಾ ಮಟ್ಟದ ಒಂದು ಸಭೆಯನ್ನು ನಡೆಸಿ, ಶಾಲಾಭಿವೃದ್ಧಿ ಸಮಿತಿ ಅಂತ ಇರುತ್ತೆ ಸರ್ಕಾರಿ ಶಾಲೆಗಳಲ್ಲಿ. ಹಾಗೇನೆ ಈ ಶಾಲೆಗಳಾದ್ರೆ ಶಿಕ್ಷಕ ರಕ್ಷಕ ಸಂಘ ಅಂತ ಇರುತ್ತೆ. ಗಳನ್ನೆಲ್ಲ ತಗೊಂಡು ಯಾವ ರೀತಿಯಲ್ಲಿ ಅನ್ನೋದನ್ನ ಆಲೋಚನೆ ಮಾಡುವ ಸಾಧ್ಯತೆಗಳಿವೆ. ಎರಡನೇದಾಗಿ ಅದೇ ಮೊದಲಿಗೆನೆ ಸೂಚಿಸಿದ್ರೆ ಅವರು ಶಾಲೆಗೆ ಬರುವ ಅಗತ್ಯ ಇರುವುದಿಲ್ಲ. ಆ ತಪ್ಪಿದ ತರಗತಿಗಳನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳು ಮಾಡಬೇಕು. ಪ್ರಾಯಶಃ ಈಗ ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಅದು ನಾವು ನ್ಯಾಯವನ್ನ ಸಲ್ಲಿಸಿದಾಗೆ ಆಗತ್ತೆ. ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಶನಿವಾರದ ಹೊತ್ತಿನಲ್ಲಿ ಮಧ್ಯಾಹ್ನದ ಮೇಲೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಸರಿದೂಗಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಗಮನಿಸಿಕೊಂಡು ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಪಾಠ ತಪ್ಪದ ಹಾಗೆ ಮಾಡಬಹುದು ಅನ್ನೋದನ್ನ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಒಂದು ಒಟ್ಟು ಜನಾಭಿಪ್ರಾಯವನ್ನ ಸಂಗ್ರಹಿಸುವಂಥದ್ದು, ವಿದ್ಯಾ ತಜ್ಞರನ್ನ ಕೇಳುವಂಥದ್ದು, ಯಾವ ರೀತಿಯಲ್ಲಿ ಇದನ್ನ ಮಾಡಬಹುದು ಅನ್ನೋದರ ಕುರಿತಾಗಿ ಒಂದು ಆಲೋಚನೆಯನ್ನು ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಸರಿ ಸರಿ ಸರಿ, ತುಂಬಾ ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ಓಕೆ ಪ್ರಕಾಶ್ ಸರ್, ಈಗ ಅವರು ಹೇಳಿರುವಂಥದ್ದು ಒಂದು ಏರಿಯಾದಲ್ಲಿ ಒಂದು ಮಳೆ ಬಂತು ಅಂತ ಹೇಳಿದರೆ ಆ ಶಾಲೆಗೆ ನಾವು ರಜೆ ಕೊಡುವ ಅಂತ ಹೇಳಿ ಉದಾಹರಣೆಗೆ ಸರ್, ಈಗ ಮಂಗಳೂರಲ್ಲಿ ರಜೆ ಬಂತು ಅಂತ ಹೇಳಿದರೆ ಮಂಗಳೂರಿನ ಶಾಲೆಗೆ ರಜೆ ಕೊಡ್ತಾರಂತ ಹೇಳಿದರೆ, ಈಗ ಉದಾಹರಣೆಗೆ ಬೇರೆ ಮಂಗಳೂರಿಂದ ಬೇರೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಅನುಭವಿಸುವುದಿಲ್ವಾ? ಅಲ್ಲ ನೋಡಿ, ಮೊದಲೆಲ್ಲ ಹೇಗಿತ್ತು ಅಂದ್ರೆ, ನಾವು ಶಾಲೆಗೆ ಹೋಗುವಾಗ ಸುರತ್ಕಲ್ನಲ್ಲಿ ಒಂದು ಶಾಲೆ ಅಂದ್ರೆ ಆ ಸುರತ್ಕಲ್ನ ಪರಿಸರದವರೇ ಕೃಷ್ಣಾಪುರ, ಕಾಟಿಪಳ್ಳ, ಕುಳಾಯಿ ಹೋಗ್ತಾ ಇದ್ರು. ಈಗ ಮಂಗಳೂರಿನಲ್ಲಿ ಶಾಲೆ ಇದೆ ಅಂತ ಆದ್ರೆ ಮುಲ್ಕಿಯಿಂದಲೂ ಪ್ರಯಾಣ ಮಾಡ್ತಾರೆ. ಹೌದು, ಅದೇ ನೋಡಿ, ಪ್ರಯಾಣ ಮಾಡುವಂತ ದೂರ ಅಲ್ಲಿ ಮುಲ್ಕಿಯಿಂದ ಮಂಗಳೂರುವರೆಗೆ ಪ್ರಯಾಣ ಮಾಡುವವರು ಇದ್ದಾರೆ. ಹಾಗೆ ನೋಡಿದ್ರೆ ಕಾಸರಗೋಡಿಂದ ಮಂಗಳೂರಿಗೆ ಬರುವವರು ಇದ್ದಾರೆ. ಹೀಗಿರುವಾಗ ಸಮಷ್ಟಿ ದೃಷ್ಟಿಯಿಂದಲೇ ರಜೆ ಕೊಡಬೇಕಾಗ್ತದೆ ಈಗಿನ ಇದರಲ್ಲಿ. ಯಾಕಂದ್ರೆ ನೀವು ಒಂದು ಪ್ರದೇಶಕ್ಕೆ ಹೋಲಿಸಿ ನೋಡ್ಲಿಕ್ಕೆ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಕಷ್ಟ. ಈ ನಿಟ್ಟಿನಲ್ಲಿ ನೀವು ಒಟ್ಟು ಒಂದು ಆ ಪ್ರದೇಶ ವ್ಯಾಪ್ತಿಯಲ್ಲಿ ಅಥವಾ ಒಂದು ವಿಭಾಗದ ವ್ಯಾಪ್ತಿಯಲ್ಲಿ ರಜೆ ಕೊಡುವಂತ ಅನಿವಾರ್ಯತೆಗಳು ಇರ್ತದೆ. ಯಾಕಂದ್ರೆ ಪ್ರಯಾಣ ಮಾಡುವಂತದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಇರುವ ಹಾಗೆ ಪೋಷಕರು ಇದ್ದಾರೆ ನೋಡಿ, ಅವರು ಮಕ್ಕಳ ವಿಚಾರದಲ್ಲಿ ಅವರಿಗೆ ಹೆಚ್ಚು ವಿಚಾರಗಳು ಗೊತ್ತಿರ್ತದೆ. ಮಕ್ಕಳ ವಿಚಾರದಲ್ಲಿ ಮೇಡಮ್ ಅವರು ಹೇಳಿದಾಗ, ಹೌದು, ಈಗ ರಜೆ ಸಿಕ್ತು ಅಂತ ಹೇಳಿದ್ರೆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಳುವುದು ಅನ್ನುವಂಥದ್ದು ಇದು ಒಂದು ಕಷ್ಟ ಅಲ್ಲ. ಹೌದು, ಈಗಂದ್ರೆ ಪೇರೆಂಟ್ಗಳಿಗೆ ಎಂತಾಗಿದೆ ಹೇಳಿದ್ರೆ, ಈಗಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯುವಂತ ಪರಿಸ್ಥಿತಿ. ಹೌದು, ಒಂದು ಬೆಳಿಗ್ಗೆ ಅಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಬೆಳಿಗ್ಗೆ ಶಾಲೆ ಇದ್ರೆ ಮಗುವನ್ನೊಂದು ವ್ಯಾನಿಗೆ ತುಂಬಿಸಿ ನಾವು ಒಂದು ರಿಲ್ಯಾಕ್ಸ್ ಆಗಿ ಆಫೀಸಿಗೆ ಜಾಬ್ ಎಂತಾದ್ರೂ ಕೆಲಸಕ್ಕೆ ಹೋಗ್ಬಹುದು ಹೇಳುವಂತ ಮೈಂಡ್ ಸೆಟ್ ಇರ್ತದೆ ಎಲ್ಲರೂ. ರಜೆ ಇರುವುದು ಸ್ಯಾಟರ್ಡೆ ಮತ್ತೆ ಸಂಡೇ, ಅದರಲ್ಲಿ ಈಗ ಆಫೀಸಿಗೆ ಸಹ 2 ದಿನ ರಜೆ ಕೊಡ್ತಾರೆ, ನಡೀತದೆ. ಅದಲ್ಲದೆ ಎಂತ ಮಾಡಬೇಕು, ನನ್ನ ಲೆಕ್ಕದಲ್ಲಿ ಹೇಳಿದ್ರೆ ಮಳೆ ಬರ್ತದೆ, 3 ತಿಂಗಳು ಮಳೆ ಬರ್ತದೆ, ಅದು ನಮಗೆ ಗೊತ್ತುಂಟು. ಈಗಿನ ಚರಂಡಿ ವ್ಯವಸ್ಥೆ, ರೋಡು, ಮರ ಬೀಳುವುದು ಎಲ್ಲವುದನ್ನ ಪರಿಗಣನೆಗೆ ತಕ್ಕೊಂಡು
ಆದಷ್ಟು ಗಂಡ ಹೆಂಡತಿ ಇಬ್ಬರು ಈಗ ಒಂದು ಮಗುವಿನ ಜವಾಬ್ದಾರಿ ಖಾಲಿ ಗಂಡನಿಗೆ ಮಾತ್ರ ಅಲ್ಲ, ಹೌದು ಹೆಂಡತಿಗೆ ಮಾತ್ರ ಅಲ್ಲ, ಗಂಡನಿಗೆ ಸಹ ಸಂಬಂಧಪಟ್ಟದ್ದು. ಹೌದು ಹೌದು. ಹಾಗಾಗಿ ಅವರ ರಜೆಯನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ರಜೆ ಕೊಟ್ಟಾಗ ನೀವು ರಜೆ ಮಾಡಿ ಇವತ್ತು, ಇಲ್ಲ ನಾನು ಮಾಡ್ತೇನೆ. ಮತ್ತೊಂದು ಗಂಡಸರಿಗೆ ಅವ್ರದ್ದು EL CL ತುಂಬಾ ಉಂಟು ಹಾಗೆ. ಮತ್ತೆ ಹೆಂಗಸರಿಗೆ ಸಹ ಈಗ ಗವರ್ಮೆಂಟ್ ಮೆನ್ಶುವಲ್ ರಜೆ ಹೇಳಿ, ಮಾಸಿಕ ರಜೆ ಹೇಳಿ ಅದನ್ನ 12 ರಜೆಯನ್ನು ಕೊಟ್ಟಿದ್ದಾರೆ. ಸೊ ನನ್ನ ಲೆಕ್ಕದಲ್ಲಿ 3 ತಿಂಗಳಿಗೆ ಸಾಕು. ಹೆಣ್ಣು ಹೇಳಿದ ಕೂಡಲೇ ರಜೆ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಂತದ್ದಲ್ಲ ನನ್ನ ಲೆಕ್ಕದಲ್ಲಿ. ಮೊದಲು ಸಹ ರಜೆ ಕೊಡುವ ಮುಂಚೆ ಸಹ ದುಡಿತಿದ್ರು, ಮತ್ತೆ ಸಹ ದುಡಿತಾರೆ, ಮನೆಯಲ್ಲಿ ಸಹ ಕೆಲಸ ಮಾಡ್ತಾರೆ. ಹಾಗಾಗಿ ಆ ರಜೆಯನ್ನ ಇವರು ಮ್ಯಾನೇಜ್ ಮಾಡ್ಕೊಂಡ್ರೆ ಅಲ್ಲ, ಒಳ್ಳೆ ಅದನ್ನ ತಪ್ಪಿಸಬಹುದು ಹೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ಮಕ್ಕಳಿಗೆ ರಜೆ ಸಿಕ್ಕಿದ ಕೂಡಲೇ ತಾಯಿಗೆ ಹೇಳುದು ನೀ ರಜೆ ಮಾಡಿ, ಅದು ಗಂಡಸರಿಗೂ ಅನ್ವಯ ಆಗ್ಬೇಕು. ಈಗ ಅಂದ್ರೆ ಈಗ ಇಬ್ರು ದುಡಿದಿದ್ರೆ ಜೀವನ ನಡೆಯುವುದಿಲ್ಲ. ಹಾಗಾಗಿ